ಅಮ್ಮನಿಗೆ ಹೆದರಿಕೆ ಆಗುದಿಲ್ಲ. ಇದು ಇಂಕುಂಟು ಮಾರ್ರೆ. ಅಯ್ಯೋ ದೇವ, ಮಂಡೆ ಪೆಟ್ಟಾಗಿಕೋ ಅಲ್ಲ. ಉಡೆತಾಗಿದ್ಯಾ? ಉಡೆಗಿದೆ. ಹೌದಣ್ಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ಆರಾಮಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದು ಅಮ್ಮನಿಗೆ ಪ್ರ್ಯಾಂಕ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಎಂತೆಲ್ಲ ಆಗ್ತದೆ, ಅಮ್ಮನ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡಬೇಕು. ನನಗೆ ಪ್ಲ್ಯಾನ್ ಮಾಡಿ ಅಮ್ಮನಿಗೆ ಪ್ರ್ಯಾಂಕ್ ಮಾಡೋದಂತೇಳಿ ರೆಡಿ ಆಗಿದ್ದೇವೆ. ಅದಕ್ಕೂ ಮೊದಲು, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಆ ವಿಡಿಯೋವನ್ನು ಫಸ್ಟ್ ನೋಡ್ಬೋದು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಹಾಗೂ ಲೈಕ್ ಕೊಟ್ಟವರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹೇಳಿದ್ರಿ, ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಮ್ಮನಿಗೆ ಒಂದ್ಸಲ ಪ್ರ್ಯಾಂಕ್ ಮಾಡಬೇಕು, ಅಮ್ಮ ಎಂತ ಮಾಡ್ತಾರೆ ನೋಡಬೇಕು, ಅಮ್ಮನ ರಿಯಾಕ್ಷನ್ ಹೇಗಿರ್ತದೆ ನೋಡಬೇಕಂತ. ಇವತ್ತು ಎಂತ ಆಗ್ತದೆ ನೋಡುವ, ಆಗ್ತದಂತ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡುವ. ಇವಾಗ ಪ್ರ್ಯಾಂಕ್ ಮಾಡಲಿಕ್ಕಂತ ಕತ್ತಿ ಹಿಡ್ಕೊಂಡು ಕೋಲ್ ಕಡಿಲಿಕ್ಕಂತ ಬಂದದ್ದು. ಅಮ್ಮನ ಹತ್ರ ಹೇಳಿ ಬಂದದ್ದು, ನಮಗೆ ಕೋಲ್ ಬೇಕು, ಹಾಗೆ ಕೋಲ್ ತಗೊಂಡು ಬರಲಿಕ್ಕೆ ಹೋಗ್ತೇವಂತ ಹೇಳಿ ಬಂದದ್ದು. ಇವಾಗ ಕೋಲ್ ಹುಡುಕ್ತಾ ಇದ್ದೇವೆ. ಇಲ್ಲೊಂದು ಎಂಥದೊಂದು ಸಣ್ಣ ಕೋಲುಂಟು, ಅದನ್ನು ಈಗ ಕಡಿಬೇಕು. ಮತ್ತೆ ಎಂತ ಗೊತ್ತುಂಟ ಗೈಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ತುಂಬ ಮುಖ್ಯ ಅಂತ ಹೇಳಿದರೆ, ಇಲ್ಲಿ ಕತ್ತಿಯಲ್ಲಿ ಹಿಡ್ಕೊಂಡಿದ್ದೇನೆ, ಕೋಲ್ ತಗೊಂಡು ಬರಲಿಕ್ಕೆ ಅಂತ ಹೋಗಿ ಇವಾಗ ಅಮ್ಮನಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡಬೇಕು. ವಿಡಿಯೋನ ಮುಂದೆ ನೋಡಿ. ಸುಮ್ಮನೆ ಅಷ್ಟೇ ಟೈಮ್ ಪಾಸ್ ವಿಡಿಯೋ ಕಟ್ ಮಾಡಿ. ಸೇಮ್ ಟು ಸೇಮ್ ರಕ್ತದಂಗೆ ಕಾಣ್ತದೆ ಮಾರೆ. ಅಮ್ಮನಿಗೆ ಹೆದರಿಕೆ ಆಗುದಿಲ್ಲ. ನಂದು ಅಮ್ಮ ಆಗಿದ್ದು ನಿಂಗೆ ಕದ್ದು ಇದು ಇಂಕುಂಟು ಮಾರ್ರೆ. ಹೇಳಿ 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 ಮಾರೆ, ನಿಮ್ಗೆಲ್ಲ ತಾಗಿದ್ದು ಹೋಗಿ ಅಷ್ಟು ಲೈಕ್ ತಾಗಿದೆ ಹೋಗಿ. ಸುಮತಿ ಆಂಟಿ, ಸುಮತಿ ಆಂಟಿ, ಏ ಅಯ್ಯೋ ದೇವ, ಉಡೆತಾಗಿದ್ಯಾ? ಉಡೆಗಿದೆ. ಹೌದಣ್ಣ. ಇಡ ತಾಗಿನ ಕುಂಟು ಮೊದಲ ರಪ್ಪ ಪತ್ತಾನೆ ಕುಂಟು ಮೂಲ ನೆತ್ತ. ಹೌದಣ್ಣ. ಹೌದು ಹೌದಣ್ಣ. ಹೌದು ಹೌದಲ್ವಾ? ಕತ್ತಿದಾಗಿ ತಾಗದ್ರೆ ಪತ್ತಾನೆ ನರಕ. ಇದು ಹಾಳಾಯ್ತು ಮಾರ ಪೂರ. ಕೈಗೆ ಕತ್ತಿದಾಗಿದೆ ಅಂತೇಳಿ ಮಕ್ಕಳೆಲ್ಲ ಆಡ್ತಿದ್ದವರು ಕೈಯನ್ನು ನೋಡ್ಲಿಕ್ಕೆ ಬಂದದ್ದು, ಈಗ ವಾಪಸ್ ಓಡಿ ಹೋಗ್ತಿದ್ದಾರೆ. ಪ್ರ್ಯಾಂಕ್
ಮಾಡಲಿಕ್ಕೆ ಹೋದದ್ದು. ಆದರೆ ಅಮ್ಮನಿಗೆ ಸ್ವಲ್ಪ ಡೌಟ್ ಆಯ್ತು. ಅದು ಫಸ್ಟಿಗೆ ನಾವು ನೆಗಡ್ತಿರ್ಬೇಕಾದ್ರೆ ಅಮ್ಮನಿಗೆ ಸ್ವಲ್ಪ ಡೌಟ್ ಆಯ್ತು ಕೈಯಲ್ಲೆಲ್ಲ. ಅದು ಲಾಲ್ಗನ್ ಅಂತ ಗೊತ್ತಾಯ್ತು ಅವರಿಗೆ. ನನಗೆ ಕತ್ತಿದಾಗಿದೆ ನೋಡಲಿಕ್ಕೆ ಬಂದದ್ದು ಇಷ್ಟು ಜನ ಇದ್ದಾರೆ. ನಿಮಗೆ ಹೇಗೆ ಅನಿಸ್ತದೆ ನನಗೆ ಕೈಗೆ ಕತ್ತಿದಾಗಿಸಿದ್ದು? ಪೆಟ್ಟಿದೆ ಪೋಡ್ಗೆ ಇಲ್ಲ ಅಂತ ಅನಿಸ್ತದೆ. ಎಂತ ಅನಿಸ್ತದೆ? ಏನ್ ಅನ್ನಿಸ್ತು ನಿಗ್ಲೆಗ್ ಕೈ ಕತ್ತಿ ನಿಗ್ಲೆ ಫಸ್ಟ್ ಪೋಡ್ಗೆಜ್ ಕೈ ಕತ್ತಿ ತೆಗಿ ಕೂಡ್ಲೆ ಪೋಡ್ಗೆ ಪಾರ್ಬೋದಾರ ನಿಗಲು ಪಾರ್ಬೋದೇರ ಪಾರ್ಬೋದು ಜರ ನಿಗಲು ಕತ್ತಿದಾಗಿದೆ ಅಂತ ಹೆದ್ರಿ ಅವನು ಓಡ್ತಿದ್ದಾನೆ ಅಲ್ಲಿ. ನನಗೆ ಕತ್ತಿದಾಗಿದಲ್ಲ ಅದಕ್ಕೆ ಹೆದ್ರಿಕೊಂಡು ಓಡಿ ಹೋಗ್ತಿದ್ದಾನೆ ಹೂವಲ್ಲಿ. ಈಗ ನೋಡಲ್ಲಿ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ಕರೆಕ್ಟ್ ಆಗ್ಲಿಲ್ಲ. ಬಟ್ ಅಕ್ಕನಿಗೆ 4 ಬೈಗಳು ಸಿಕ್ಕಿತ್ತು ಧರ್ಮಕ್ಕೆ. ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋದದ್ದು ಮಾರೆ, ಅದು ಪ್ರ್ಯಾಂಕ್ ಮಾಡಿದ್ದು ಸರಿ ಆಗ್ಲಿಲ್ಲ. ನಾವು ಫಸ್ಟಿಗೆ ಸರಿ ಪ್ಲಾನ್ ಮಾಡಬೇಕಿತ್ತು, ಪ್ಲಾನ್ ಮಾಡಿ ಪ್ರ್ಯಾಂಕ್ ಮಾಡಬೇಕಿತ್ತು. ಸರಿ ನೋಡ್ಲಿಕ್ಕೆ ಬಂದದ್ದು. ಅಕ್ಷಯ್ ಬಂದ, DJ ಅಕ್ಷಯ್. ಇವನು DJ, ಇವನ ಹೆಸರು DJ ಅಕ್ಷಯ್ ಅಂತ. ದೂರ ಬಿದ್ದಣ್ಣೆ ಅಕ್ಷಯ್ ಏನಕ್ಕೆ ಪಕ್ಕಡಿ ಇಂಚೆನೆ. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.